ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್. ಇವತ್ತು ನಾನು ಬಂಗುಡೆದು ಗೊಬ್ಬರ ಹೇಳಿ ಮಾಡ್ತೇನೆ. ರಾಜಾ ಗೊಬ್ಬರ ಹೇಳಿ ಹೇಳ್ತಾರೆ ಕೊಂಕಣಿಯಲ್ಲಿ. ಅದು ತೆಂಗಿನಕಾಯಿ, ಹುಳಿ, ಮೆಣಸು, ಉದ್ದಿನಬೇಳೆ, ಕೊತ್ತಂಬರಿ. ಇಷ್ಟನ್ನು ಹುರಿದು ಕಡಿಬೇಕು. ಹಸಿಮೆಣಸು, ಶುಂಠಿ ಸ್ವಲ್ಪ ಬಾಡಿಸಬೇಕು. ಅದು ನೀರುಳ್ಳಿ, ಶುಂಠಿ, ಹಸಿಮೆಣಸು. ನೋಡಿ ಹೀಗೆ ಆಗಬೇಕು. ಇದಕ್ಕೆ ಹಾಕ್ತೇನೆ ಬಂಗುಡೆಗೆ. ಈಗ ಮಸಾಲೆ ಹಾಕ್ತೇನೆ. ಉಪ್ಪು ಹಾಕ್ತೇನೆ. ಕುದಿಸಬೇಕು. ಪದಾರ್ಥ ಆಗಿದೆ. Like and subscribe for more such video updates.